ಬಂಟ್ವಾಳದ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆಯಾದ ವಿಎನ್ಆರ್ ಗೋಲ್ಡ್ ಇದರ ಮಾಲಕರಾದ ಸ್ವರ್ಣೋದ್ಯಮಿ ನಾಗೇಂದ್ರ ಬಾಳಿಕ ದಂಪತಿಗಳ ವಿವಾಹ ರಜತ ಮಹೋತ್ಸವದ ಸಂಭ್ರಮ ಭಾನುವಾರ ಸಂಜೆ ಬಂಟ್ವಾಳ ಪೇಟೆಯ ಅವರ ನಿವಾಸದಲ್ಲಿ ನಡೆಯಿತು. ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಮನೆ, ಸ್ಯಾಕ್ಸೋಫೋನ್ ವಾದ್ಯದ ಹಿಮ್ಮೇಳ, ಬಂಧು ಬಳಗದವರ ಉಪಸ್ಥಿತಿಯಲ್ಲಿ ನಡೆದ ವೈವಾಹಿಕ ರಜತ ಸಂಭ್ರಮ 25 ವರ್ಷಗಳ ಹಿಂದಿನ ವಿವಾಹ ದಿನವನ್ನ ಮತ್ತೆ ಮೆಲುಕು ಹಾಕುವಂತೆ ಸಡಗರದಿಂದ ನಡೆಯಿತು. ಮನೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬದಲ್ಲಿ ಪುರೋಹಿತ ವರ್ಗದವರು ದಂಪತಿಗಳನ್ನ ಹರಸಿದ್ರು. ಇದೇ ಸಂದರ್ಭ ವಿಎನ್ಆರ್ ಗೋಲ್ಡ್ ಸಿಬ್ಬಂದಿಗಳಿಗೆ ಉಡುಗೊರೆಗಳನ್ನ ನೀಡಲಾಯಿತು. ಕುಟುಂಬ ವರ್ಗದವರು, ಬಂಧು ಮಿತ್ರರು, ಸ್ನೇಹಿತರು ಬಾಳಿಕ ದಂಪತಿಗಳಿಗೆ ಶುಭ ಕೋರಿ ಹರಸಿದ್ರು. ಈ ಸಂದರ್ಭ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ದಂಪತಿ ಹಾಗೂ ರೋಸ್ಲಿನ್ ಅವರು ಉಪಸ್ಥಿತರಿದ್ದು ಬಾಳಿಕ ದಂಪತಿಗಳಿಗೆ ಶುಭ ಹಾರೈಸಿದ್ರು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.